ರಾಷ್ಟ್ರೀಯ ಶಿಕ್ಷಣ ನೀತಿ ಕನ್ನಡಕ್ಕೆ ಮಾರಕ. ಸಿಎಫ್ಐ ಸಂಘಟನೆಯಿಂದ ಕರಾಳ ದಿನಾಚರಣೆ. ಈ ರೀತಿ ಯಾರೋ ಅಲ್ಪಬುದ್ಧಿ ಇರುವವರು ಈ ರೀತಿಯ ಮಾತುಗಳನ್ನು ಆಡ್ತಾರೆ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ. ನಮ್ಮ ಭಾಷೆಗೆ ವಿಶೇಷ ಆದ್ಯತೆ ಕೊಟ್ಟಿದೆ. ಅರ್ಧಂಬರ್ಧ ತಿಳ್ಕೊಂಡವರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಬಡವರ ಮಕ್ಕಳ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ಸಿಗಲಿದೆ. ಪೂರ್ಣವಾದ ವಿವರ ನೋಡಿ ಮಾತನಾಡುವುದು ಒಳ್ಳೆಯದು ಅಂತ ಇಂಧನ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ. ಪುನೀತ್ ಅವರ ನಾಳೆ ಬಿಜೆಪಿ ಪರವಾದಂಥ ಫಲಿತಾಂಶ ಬರುತ್ತೆ ಎನ್ನುವಂಥ ಪುನೀತ್ ಅವರ ನಿಧನ ಇಡೀ ರಾಜ್ಯಕ್ಕೆ ತುಂಬಲಾರುವಂಥ ನಷ್ಟ. ಸರ್ಕಾರ ತಮ್ಮ ಅಂತ್ಯಕ್ರಿಯೆಯಲ್ಲಿ ನಾಳೆ ಉಪಚುನಾವಣೆ ಫಲಿತಾಂಶ ಇದೆ. ಈ ವಿಚಾರವಾಗಿ ಮಾತನಾಡಿದ ಇಂಧನ ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್, ಈ ಚುನಾವಣೆಯಲ್ಲಿ ನಾನು ಸ್ವತಃ ಕೆಲಸ ಮಾಡಿದ್ದೇನೆ. ಪಕ್ಷದ ಕಾರ್ಯಕರ್ತರು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಪರವಾದ ಒಲವು ವ್ಯಕ್ತವಾಗಿದೆ. ನಾಳಿನ ಫಲಿತಾಂಶ ಕಾಂಗ್ರೆಸ್ಗೆ ನಿರಾಶಾದಾಯಕವಾಗಲಿದೆ. ನಿಶ್ಚಿತವಾಗಿ ಬಿಜೆಪಿ ಪರವಾದ ಫಲಿತಾಂಶ ಬರಲಿದೆ ಎಂದು ಹೇಳಿದರು. ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತಿದ್ದಂತೆ ಡಿಕೆ ಶಿವಕುಮಾರ್ ತಮ್ಮ ನಿಜವಾದ ಮೌಲ್ಯವನ್ನು ತಿಳ್ಕೊಳ್ಳಿಕ್ಕಿದ್ದಾರೆ. ಮುಂದಿನ ಚುನಾವಣೆಗೆ ಇದು ದಿಕ್ಸೂಚಿಯಲ್ಲ ಎಂದು ಡಿಕೆಶಿ ಹೇಳಿದ್ದಾರೆ. ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ವಿಧಾನ ಪರಿಷತ್ ಎಲ್ಲ ಚುನಾವಣೆಗಳಿಗೆ ದಿಕ್ಸೂಚಿಯಾಗಲಿದೆ. ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ, ಸುಗಮ ಸಂಗೀತ ಕ್ಷೇತ್ರ ಅಸಮಾಧಾನ ವಿಚಾರ, ಎಲ್ಲರಿಗೂ ನ್ಯಾಯ ಕೊಡೋಕೆ ಆಗಲ್ಲ ಅನ್ನೋದನ್ನು ಒಪ್ಪಿಕೊಳ್ತೇನೆ. ಸೀಮಿತವಾದ ಅವಕಾಶದಲ್ಲಿ 66 ಜನ ಆಯ್ಕೆ ಮಾಡಿದ್ದೇವೆ ಎಂದು ಹೇಳಿದರು. ನಾಳೆ ಬಿಜೆಪಿ ಪರವಾದಂಥ ಫಲಿತಾಂಶ ಬರುತ್ತೆ ಎನ್ನುವಂಥ ನಿಶ್ಚಿತವಾದಂಥ ನಿರೀಕ್ಷೆನೆಲ್ಲ ನಾವಿದ್ದೇವೆ. ಆ ಚುನಾವಣೆಯಲ್ಲಿ ನಾನು ಸ್ವತಃ ಕೆಲಸವನ್ನು ಮಾಡಿದ್ದೇನೆ. ಹಾನಗಲ್ ಮತ್ತು ಸಿಂದಗಿ 2 ಚುನಾವಣೆಗಳಲ್ಲಿ ಮಾನ್ಯ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಚುನಾವಣೆಯನ್ನು ಪಕ್ಷ ಎದುರಿಸಿದೆ. ಪಕ್ಷದ ಕಾರ್ಯಕರ್ತರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ 2 ಕ್ಷೇತ್ರದಲ್ಲಿ ಬಿಜೆಪಿ ಪರವಾದಂಥ ಒಲವು ವ್ಯಕ್ತ ಆಗ್ತಾ ಇತ್ತು. ನಾಳೆಯ ಫಲಿತಾಂಶ ಕಾಂಗ್ರೆಸ್ನ ಪಾಲಿಗೆ ನಿರಾಶೆ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ರಾಜ್ಯದ ಪಾಲಿಗೆ ನಾಳೆಯ ಫಲಿತಾಂಶ ಆಶಾದಾಯಕ. ಬಿಜೆಪಿ ಪರವಾದಂಥ ಫಲಿತಾಂಶ ನಿಶ್ಚಿತವಾಗಿ ನಾಳೆ ಬರಲಿಕ್ಕಿದೆ. ಇದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಕನ್ನಡದ ನಟ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಗ್ಗೆ ಮತ್ತು ಅವರ ಒಡನಾಟದ ಬಗ್ಗೆಯೂ ಸುನಿಲ್ ಕುಮಾರ್ ಮಾತಾಡಿದರು. ಎಚ್ಚರಿಕೆಗಳನ್ನು ತೆಗೆದುಕೊಂಡು ಪುನೀತ್ ಅವರ ನಿಧನ ಇಡೀ ರಾಜ್ಯಕ್ಕೆ ತುಂಬಲಾರುವಂಥ ನಷ್ಟ. ಸರ್ಕಾರ ತಮ್ಮ ಅಂತ್ಯಕ್ರಿಯೆಯಲ್ಲಿ ಎಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಂಡು ಶ್ರದ್ಧಾಂಜಲಿಯನ್ನು ಕೊಡಬೇಕು, ಆ ಎಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಂಡು